ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಂಟೈರ್ ಡೇ ಏನು ಮಾಡಿದ್ವಿ ಹೇಳಿ? ನಿನ್ನೆ ಐಫೋನ್ ನೈಟ್ ಆಯಿತು, ಅದನ್ನು ನೀವು ನೋಡಿದ್ರಿ. ಐಫೋನ್ ನೈಟಿಂದ ನಾವು ಮನೆಗೆ ಬಂದು ನಿದ್ದೆ ಮಾಡಿಸ್ಲಿ 3 ಗಂಟೆ ಆಗಿರಬೇಕು. ಹೌದು, 3 ಆಯಿತು. ಸೊ ಆಮೇಲೆ ಏನು ಮಾಡಿದ್ವಿ ನಾವು ನಿದ್ದೆ ಮಾಡಿ. ಎಸ್, ಇವತ್ತು ಬೆಳಿಗ್ಗೆಯಿಂದನೂ ಬರೇ ನಿದ್ದೆ ಮಾಡಿದ್ದೆ ಆಯಿತು. ನಾನು ಬೆಳಿಗ್ಗೆ ಎದ್ದು ವಿಡಿಯೋ ಎಡಿಟಿಂಗ್ ಮಾಡಿದೆ, ಬಿಕಾಸ್ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತಲ್ಲ. ಸೊ ಅದನ್ನ ಮಾಡಿದೆ. ಅದಾದ್ಮೇಲೆ ಹಿಸನ್ ಮಾಲ್ಗೆ ಹೋಗಿ ಬಾ, ಇಲ್ಲ ನೀವು ಬೇಜಾರಾಗತ್ತೆ ಒಬ್ಳಿಗೆ ಅಂತ, ಬಿಕಾಸ್ ಹಿ ವಾಂಟೆಡ್ ಟು ಸ್ಲೀಪ್. ನನಗೆ ತಲೆನೋವು, ನಾನು ರೆಡಿ ಆಗಿದ್ದೀನಿ, ಓಕೆ ಹೋಗೋಣ ಅಂತ. ಬಟ್ ಹೋಗ್ಲೇ ಇಲ್ಲ, ನಾನು ರೀಲ್ಸ್ ಮಾಡಿದೆ. ಸೊ ರೀಲ್ಸ್ ಮಾಡಿ ಮತ್ತೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೆ. ಇವಾಗ ಟೈಮ್ ಆಗಿರೋದು 5 ನಾವು ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಪೂಲ್ಗೆ. ಆಫ್ಟರ್ ಮಾಲ್ಡೀವ್ಸ್ ಅಲ್ಲಿ ನಾವು ಪೂಲ್ಗೆ ಇಳ್ದಿದ್ದು. ಅದಾದ್ಮೇಲೆ ಯಾವುದೇ ಹೋಟೆಲ್ಗೆ ಹೋಗ್ಲಿ ನಾವು ಹೋಗಿದ್ದೇ ಇಲ್ಲ. ಬಟ್ ಟುಡೇ ಫೈನಲಿ ವಿ ಆರ್ ಗೋಯಿಂಗ್. ಇನ್ಫ್ಯಾಕ್ಟ್ ಎಂಟೈರ್ ಡೇ ವೆರಿ ರಿಲ್ಯಾಕ್ಸಿಂಗ್ ಆಗಿತ್ತು ನಮ್ಮ ರೂಮಲ್ಲೇ. ಬೇಜಾರಾಗಿಲ್ಲ ಅಲ್ವಾ? ನಾನು ಆರಾಮಾಗಿದ್ದೆ. ಲವ್ಲಿ. ಇವತ್ತು ಯಾರೂ ಇಲ್ಲ, ಅಂದರೆ ಸಂಡೇ ಅಲ್ವಾ ಇವತ್ತಿಲ್ಲಿ. ಸೊ ಸಂಡೇ ಅಂದರೆ ವರ್ಕಿಂಗ್ ಡೇ ಶುರು ಆಗುತ್ತೆ ಕೆಲವ್ರಿಗೆ, ಅಥವಾ ಎಲ್ಲರೂ ಚೆಕ್ಔಟ್ ಮಾಡಿ ಹೋಗಿರ್ತಾರೆ. ಸೊ ಯಾರೂ ಇಲ್ಲ, ವೆರಿ ಲೆಸ್. ಅರ್ಧಕ್ಕಿಂತ ಅರ್ಧ ಕಮ್ಮಿ ಅಲ್ಲ, ಇಲ್ಲ ಅರ್ಧಕ್ಕಿಂತನೂ ಇನ್ನೂ ಕಮ್ಮಿ. 1/4 ಜನ ಇದ್ದಾರೆ ಲಾಸ್ಟ್ ಟೈಮ್ಗಿಂತ. ನನಗೆ ಜಾಸ್ತಿ ವರ್ಕೌಟ್ ಮಾಡಿ ನೀ ಪೇನ್ ಸ್ಟಾರ್ಟ್ ಆಗಿದೆ. ನೀ ಕ್ಯಾಪ್ ಹಾಕ್ತೀನಿ, ಬಟ್ ಆದ್ರೂ ವಾಟರ್ ಸ್ಪೋರ್ಟ್ಸ್. ಲುಕ್ ಅಟ್ ದ ಸ್ಕೂಲ್, ಒಬ್ಬರೂ ಇಲ್ಲ. ಹೇ, ನನಗೊಂದು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾರ್ಯಾರಿಗೆ ಸ್ವಿಮ್ಮಿಂಗ್ ಬರುತ್ತೆ ಆ್ಯಂಡ್ ಯಾರ್ಯಾರಿಗೆ ನೀರು ಅಂದರೆ ಭಯ ಆ್ಯಂಡ್ ನೀರು ಅಂದರೆ ಇಷ್ಟ ಅಂತ. ಅಫ್ಕೋರ್ಸ್ ನಾನು ಸ್ವಿಮ್ಮಿಂಗ್ ಕಲಿತೀನಿ ಅಂತ ಹೇಳಿದ್ದೆ ಮಾಲ್ಡೀವ್ಸ್ ಟ್ರಿಪ್ಪಲ್ಲಿ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಇನ್ನೂ ಕಲ್ತಿಲ್ಲ. ಐ ರಿಯಲಿ ಹೋಪ್ ಆದಷ್ಟು ಬೇಗ ನಾನು ಕಲಿತೀನಿ, ಬಿಕಾಸ್ ಐ ಜೆನ್ಯುನ್ಲಿ ವಾಂಟ್ ಟು ಲರ್ನ್ ಇಟ್. ಆ್ಯಂಡ್ ಹಿಂದ್ಗಡೆ ನೋಡಿ ವಾಟರ್ ಸ್ಪೋರ್ಟ್ಸ್ ಮಾಡ್ತಾಯಿದ್ರು ಒಬ್ರು ಕಪಲ್. ಸ್ಪೀಡಾಗಿ ರೇಸಿಂಗ್ ಮಾಡೋದು ಆ್ಯಂಡ್ ಅವರಲ್ಲಿ ಡಿಪ್ ಮಾಡ್ತಾಯಿದ್ರು. ಈ ಪ್ಲೇಸ್ನ ಅಬ್ಸರ್ವ್ ಮಾಡಿ, ಅಲ್ಲಿ ಚೇರ್ಸ್ ಥರ ಇದೆಯಲ್ಲ ನೀರಲ್ಲಿ, ಅದು ಸ್ಟೂಲ್ಸ್. ಸಚ್ ಅನ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಲ್ವಾ? ನೀರಲ್ಲೇ ಕೂತು ಯು ಕ್ಯಾನ್ ಎಂಜಾಯ್ ಯೋರ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ಥರ. ಎನಿವೇಸ್, ಇಲ್ಲಿ ಫುಡ್ ಅಂದರೆ ಚಿಪ್ಸ್ ಮಾತ್ರ ಸರ್ವ್ ಮಾಡ್ತಾರೆ, ಇಲ್ಲಾಂದರೆ ಫುಡ್ ಎಲ್ಲ ನೀರಿಗೆ ಬೀಳುತ್ತಲ್ಲ, ವಿಚ್ ಇಸ್ ನಾಟ್ ಗುಡ್. ಅದ್ರ ಜೊತೆಗೆ ಇಲ್ಲಿ ಮಿನಿ ಬಾರ್ ಇದೆ. ಆ್ಯಂಡ್ ಸ್ವಲ್ಪ ಹೊತ್ತು ಹಾಗೆ ಬೀಚಲ್ಲಿ ಎಂಜಾಯ್ ಮಾಡಿ ವಿ ಕೇಮ್ ಹಿಯರ್, ಬಿಕಾಸ್ ಈ ಸತಿ ಕ್ರೌಡ್ ಇರಲಿಲ್ಲ. ಪ್ರತಿ ಸತಿ ನಾವೆಲ್ಲಾದರೂ ಟ್ರಾವೆಲ್ ಮಾಡಿದಾಗ ನೀವೇನು ನೋಡ್ತೀರಾ, ನಾನು ಅಲ್ಲಿ ಇಲ್ಲಿ ಹೋಗೋದು, ಸುತ್ತಾಡೋದು, ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದು. ಬಟ್ ದಿಸ್ ಟೈಮ್ ಜಸ್ಟ್ ಇನ್ ಅವರ್ ಹೋಟೆಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್ ಆ್ಯಂಡ್ ಕಾಮ್. ಹಾಯ್. ಸೊ ಸ್ವಲ್ಪ ಹೊತ್ತು ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು, ಬಿಕಾಸ್ ನೀರು ಕೋಲ್ಡ್ ಆಗಿತ್ತಲ್ವಾ. ಹೌ ವಾಸ್ ಇಟ್ ದೀಪು? ರಿಫ್ರೆಶಿಂಗ್ ಆ್ಯಂಡ್ ವೆರಿ ರಿಲ್ಯಾಕ್ಸಿಂಗ್. ಇವಾಗ ಹಾಗೆ ಆಕಾಶನ ಮೇಲ್ಗಡೆ ನೋಡ್ತಾ, ಅಲ್ಲಿ ನೋಡಿ ಆಲ್ರೆಡಿ ಮೂನ್ ಬಂದಾಯಿತು. ಅಲೆಗಳ ಶಬ್ದ ಕೇಳ್ತಾ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಆಮೇಲೆ ಸ್ಲೀಪ್. ಓಕೆ, ಊಹೂ, ಮನೆಗೆ ಬಂದ್ರೆ ನಮ್ಮ ರೂಮ್ ಸೆಟ್ ಆಗಿದೆ. ಟಡಾ! ನಮ್ಮ ಶೂಸ್ನ ಎಷ್ಟು ನೀಟಾಗಿ ಆರ್ಡರ್ ಅಲ್ಲಿ ಇಟ್ಟೋಗಿದ್ದಾರೆ ನೋಡಿ, ಸೋ ನೈಸ್. ಹಾಯ್, ಇಬ್ರು ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಫೀಲಿಂಗ್ ಸೋ ಗುಡ್ ಗೊತ್ತಾ, ಬಿಸಿ ಬಿಸಿ ಇದರಲ್ಲಿ. ಕಮಿಂಗ್ ಟು ದ ಪಾಯಿಂಟ್, ಈ ವೈನ್ ಕೊಟ್ಟಿದ್ರಲ್ಲ, ಇದು ಹೀಗೆ ಇದೆ ಬೇಬಿ. ಏನ್ ಮಾಡೋದಿದನ್ನ? ಫೌಂಡ್ ಸ್ಟೋನ್ 2020 ಬೇಬಿ, ಇದು 2 years. ಓಕೆ, ಎನಿವೇಸ್, ಅದಲ್ಲಿ ನಾನು ಹೇರ್ನ ತುಂಬ ಚೆನ್ನಾಗಿ ಸೆಕ್ಯೂರ್ ಮಾಡಿದ್ದೆ. ಸಿ, ಬನ್ ನೆಟ್ ಹಾಕಿದ್ದೆ ನಾನು, ಸೊ ದ್ಯಾಟ್ ನೀರಿಗೆಲ್ಲ ಟಚ್ ಆಗಲ್ಲ. ಪದೇ ಪದೇ ತಲೆಗೆ ಸ್ನಾನ ಮಾಡೋಕ್ಕೆ ನನಗೂ ಆಗಲ್ಲ ಅಂತ. ಆ್ಯಂಡ್ ಈ ಯು ಪಿನ್ ಹಾಕ್ತೀನಿ ನಾನು. ನೀವು ಬನ್ ಹಾಕಿದಾಗ ಪ್ಲೀಸ್ ಈ ಥರದ್ದು ಯು ಪಿನ್ ಹಾಕಿ, ಎಷ್ಟು ಚೆನ್ನಾಗಿ ಸೆಕ್ಯೂರ್ ಆಗುತ್ತೆ ಗೊತ್ತಾ. ಆಲ್ಮೋಸ್ಟ್ ಒಂದು 4 hours ಆಯಿತು. ತುಂಬ ಬ್ಯೂಟಿಫುಲ್ಲಾಗಿ ಸೆಕ್ಯೂರ್ ಆಗಿದೆ. ಇವಾಗ ತೆಗೆಯೋದು, ಆ್ಯಂಡ್ ತೆಗೆಯೋದಕ್ಕೂ ಈಸಿ. ನಾನು ಹಾಕಿದ್ದು ಒಂದು 6-7 ಯು ಪಿನ್ಸ್, ಎಲ್ಲ ಈಸಿಯಾಗಿ ಬರ್ತಾ ಇದೆ. ಏನು ಮಾಡ್ತೀವಿ ಇವಾಗ? ಓಕೆ, ಆಯಿತು, ಸರಿ. ಇಟ್ಸ್ ಟೈಮ್ ಟು ಗೆಟ್ ಬ್ಯಾಕ್ ಟು ರುಟೀನ್. ಅಂದಮೇಲೆ ಏನು ಮಾಡಬೇಕು, ಮತ್ತೆ ಪ್ಯಾಕ್ ಮಾಡಬೇಕು. ಇವಾಗ ನೀವು ನೋಡ್ತಾ ಇರೋದು ನಾನು ಆ ಕಡೆ ಇಡ್ತಾ ಇರುವಂಥ ಬಟ್ಟೆ ಯಾವುದು ನಾವು ಯೂಸ್ ಮಾಡಿರುವಂಥದ್ದು, ಹಾಗೆಯೇ ಈ ಕಡೆ ಇಡ್ತಾ ಇರುವಂಥ ಬಟ್ಟೆ ನಾವು ಯೂಸ್ ಮಾಡದೇ ಇರೋದು. ಮೂವಿ ನೋಡ್ತಾ ನೈಟ್ ಡಿನ್ನರ್ಗೆ ನಾವು ವೆಜಿಟೇಬಲ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಸೊ ಗುಡ್ ನೈಟ್. ಚಳಿ. ಹಾಯ್, ಗುಡ್ ಮಾರ್ನಿಂಗ್. ನಾವು ನಿನ್ನೆ ಮಿಮ್ಮಿ ಅನ್ನೋ ಮೂವಿ, ಹಿಂದಿ ಮೂವಿ ನೋಡಿ ಮಲಗಿದ್ವಿ.
ಆ ಮೂವಿ ಆ್ಯಕ್ಟರ್ಸ್ಗೆಲ್ಲ ಅವಾರ್ಡ್ ಬಂದಿತ್ತು ಕೃತಿ ಅವ್ರಿಗೆ. ತುಂಬ ಚೆನ್ನಾಗಿದೆ. ಇಟ್ಸ್ ಅಬೌಟ್ ಪ್ರೆಗ್ನೆನ್ಸಿ, ಸರೋಗೆಸಿ ಅಂದರೆ ಹೆಂಗೆ ಕಾನ್ಸೆಪ್ಟ್ ಅಂದರೆ ಇವ್ರ ಸ್ಪರ್ಮ್ ನಂದು ಓವಮ್, ಓಕೆನಾ, ಅದನ್ನು ಇನ್ನೊಂದು ಹೆಣ್ಣಿನ ಜೀವದೊಳಗಡೆ ಹಾಕೋದು, ಓಕೆನಾ, ಸೊ ದ್ಯಾಟ್ ಅವರು ಪ್ರೆಗ್ನೆಂಟ್ ಆಗ್ತಾರೆ ನಮಗೋಸ್ಕರ ಅಲ್ವಾ. ಸೊ ಈ ಕಾನ್ಸೆಪ್ಟ್ನ ಮೂವಿ ಅದು ಬ್ಯೂಟಿಫುಲ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ. ಇತ್ತೀಚೆಗೆ ಪ್ರಿಯಾಂಕಾ ಚೋಪ್ರಾ ಅವರು ಸರೋಗೆಸಿ ಥ್ರೂನೇ ಮಗು ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಮಾಡ್ಕೋತಾರೆ. ಸಪೋಸ್ ಕೆಲವೊಂದು ಹೆಣ್ಮಕ್ಳಿಗೆ ಮಗು ಆಗಲ್ಲ, ಬಟ್ ಅವ್ರದ್ದೇ ಒಂದು ಜೀನ್ಸಲ್ಲಿ ಮಗು ಬೇಕು ಅಂದರೆ ಈ ಥರ ನಮ್ಮ ಒಂದು ವಾಟ್ ಇಸ್ ಇಟ್ ಕಾಲ್ಡ್, ನಮ್ಮದು ಅಂದರೆ ಮಗು ಆಗೋದಕ್ಕೆ ಬೇಕಾಗಿರೋದು ಹುಡುಗರಿಂದ ಸ್ಪಾಮ್ಸು, ಹುಡುಗಿರಿಂದ ಅದನ್ನು ತಗೊಂಡು ಬೇರೆಯವರಿಗೆ ಫ್ಯೂಸ್ ಮಾಡಿ ಬೇರೆಯವ್ರ ಹೊಟ್ಟೆನಲ್ಲಿ ಹಾಕ್ತಾರೆ, ಅಂದರೆ ಗರ್ಭಕೋಶ. ತುಂಬ ಇಂಟ್ರೆಸ್ಟಿಂಗ್ ಮೂವಿ, ನೀವು ಚೆಕ್ ಮಾಡಿ ನೋಡಿ. ಇಟ್ಸ್ ವೆರಿ ಡಿಫ್ರೆಂಟ್. ಇದಾದಮೇಲೆ ಲೂಡೋನು ನೋಡಬೇಕು ನಾವು. ನಂದಲೆಸ್ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ವಿ. ನನಗೆ ಥ್ರೋಟ್ ಪೇನ್, ನೋಸ್ ಬ್ಲಾಕ್ ಆ್ಯಂಡ್ ಥ್ರೋಟ್ ಪೇನ್ ಬಿಕಾಸ್ ಐ ಥಿಂಕ್ ಪೂಲಲ್ಲಿ ಇದ್ವಲ್ಲ ನಿನ್ನೆ. ಅದು ಬಿಟ್ಟರೆ ಏನಪ್ಪ ತಗೊಂಡ್ವಿ, ಕೋಲ್ಡ್. ಓಹೋ 3 ದಿನದಿಂದ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿತಾ ಇದ್ವಲ್ಲ. ನಿಮಗೂ? ನನಗೂ ಆಗಿದೆ. ಓಕೆ, ಲೆಟ್ಸ್ ಗೋ. ಜಾಸ್ತಿ ಐಟಮ್ ನೋಡಿದಾಗ ಎಲ್ಲಾನು ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ, ಬಟ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಆ್ಯಂಡ್ ಲಿಮಿಟೆಡ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ನಮ್ಮ ಪಾಪು ಬರೀ ಇದೆ ಚೆಲ್ಲದೆ ಎಲ್ಲ ಕಡೆ ಮಾಡಿ ನಾನು ಇದನ್ನು ಚೆನ್ನಾಗಿ ಸ್ಪೀಡಲ್ಲಿ ಇದು ಮಾಡ್ತಾ ಇದೆ. ಎಷ್ಟು ಚೆಲ್ಲಾಗಿದೆ ನೋಡಿ. ಇದು ಕೋಲ್ಡ್ ಕಾಫಿ ವಿತ್ ವೆನಿಲಾ. ಅಯ್ಯೋ, ಇವಾಗ ಕ್ಲೀನ್ ಮಾಡೋರಿಗೆ ಹಬ್ಬ. ಸೋ ಗುಡ್. ಗುಡ್. ಆಮೇಲೆ Do you want to see what he said? ಅಲ್ಲ, ಇವಾಗ ಸೋ ಗುಡ್. ಆಮೇಲೆ ಎಲ್ಲಿಂದ ಬರ್ತಾರೋ ಈ ಜನರೆಲ್ಲ ಅರ್ಥನೇ ಆಗಲ್ಲ ಅಲ್ವಾ ದೀಪು? ನಿಮ್ ತರ ಹಾಟ್ ಕಾಫಿ ಕುಡಿಬೇಕಲ್ಲ. ಅಲ್ಲ, ಕೋಲ್ಡ್ ಆದ್ಮೇಲೆ ಯಾರಾದ್ರೂ ಕೋಲ್ಡ್ ತಗೊಂತಾರ? ನೀವು ತಗೋಬೇಡ ಅಂತ ಹೇಳಲೇ ಇಲ್ಲ ನನಗೆ. ನಾನು ಹೇಳಲಿಲ್ವಾ? ನೀನು ಅಷ್ಟಲ್ಲಿ ಆರ್ಡರ್ ಮಾಡಿದ್ದೆ. ನಿಮ್ಮ ಮಾತೇ ಕೇಳಲ್ವಾ? ಸ್ಟೋರಿ ಬಿಹೈಂಡ್ ಮೈ ಕೋಲ್ಡ್ ಕಾಫಿ. ನಾನು ಮಾಮೂಲಿ ಹಾಟ್ ಕಾಫಿನೇ ನಿನ್ನೆ ಆರ್ಡರ್ ಮಾಡಿದ್ದೆ, ಕ್ಯಾಫೆ ಲ್ಯಾಟೆ. ಆ ವೇಟರ್ ತಪ್ಪಿ ನನಗೆ ಕೋಲ್ಡ್ ಕಾಫಿ ತಂದಿಟ್ರು. ಆಮೇಲೆ ಅವ್ರಿಗೆ ರಿಯಲೈಸ್ ಆಯಿತು ಅನ್ಸುತ್ತೆ. ಕೋಲ್ಡ್ ಕಾಫಿನ ತೆಗೆದ್ಬಿಟ್ಟು ನನಗೆ ಮಾಮೂಲಿ ಕಾಫಿನ ಇಟ್ಟು ಇನ್ನೊಬ್ರು ಕೋಲ್ಡ್ ಕಾಫಿ ತಗೊಂಡೋಗಿಟ್ರು. ನಾನು ಕೋಲ್ಡ್ ಕಾಫಿನ ಕೊಡ್ತಾರಾ ಅಂತ ಅವ್ರಿಗೆ, ಕೆನ್ ಯು ಪ್ಲೀಸ್ ಚೇಂಜ್ ದಿಸ್ ಟು ಕೋಲ್ಡ್ ಕಾಫಿ ವಿತ್ ಕ್ಯಾರಮೆಲ್ ಅಂತ ಅಂದೆ. ಅವರು ಹೋಗಿ ಬದಲಾಯಿಸಿ ಟೇಸ್ಟ್ ಮಾಡೋದನ್ನ ಅದ್ಭುತವಾಗಿತ್ತು. ಇವತ್ತು ಕೋಲ್ಡ್ ಕಾಫಿ ವಿತ್ ವೆನಿಲಾ ಇದೂ ತುಂಬ ಚೆನ್ನಾಗಿದೆ, ಬಟ್ ಈ ಐಸ್ ಎಲ್ಲ ತೆಗಿಬೇಕು. ಸೊ ದಟ್ಸ್ ದ ಸ್ಟೋರಿ ಬಿಹೈಂಡ್ ನನ್ನ ಕೋಲ್ಡ್ ಕಾಫಿ. ಯಮ್. ನಾವು ಈ ಕಡೆ ಶಿಫ್ಟ್ ಆಗಿದೆ. ಚಿಕ್ಕ ಪಾಪ ಬಂದು ಗಲೀಜ್ ಮಾಡೋದು ನಾಚಿಕೆ ಆಗ್ತಾ ಇದೆ ನನಗೆ. ಬಟ್ ಏನು ಮಾಡೋದು, ಬೇಕು ಅಂತ ಮಾಡಿಲ್ಲ. ಬಟ್ ಆದ್ರೂ ವೆರಿ ಬ್ಯಾಡ್ ಮ್ಯಾನರ್ಸ್. ಕೇರ್ಫುಲ್ ಆಗಿ ಮಾಡಬೇಕಲ್ಲ. ಒಂದು ಬ್ರೆಡ್ ಟೋಸ್ಟ್ ತಂದೆ ಆ್ಯಂಡ್ ಅಲ್ಲಿ ತುಂಬ ಬಟರ್ ಇತ್ತು. ಬಟ್ ಬಟರ್ನು ಇಸ್ ದಿಸ್ ವೆಜ್ ಬಟರ್ ಅಂತ ಕೇಳಿದೆ, ಬಿಕಾಸ್ ಅಲ್ಲಿ ಇರೋದೆಲ್ಲ ನಾನ್ ವೆಜ್ ಆಪ್ಷನ್ಸ್ ತುಂಬ ಕಮ್ಮಿ ಇದೆ. ಅವರು ಇಟ್ಸ್ ವೆಜ್, ಡೋಂಟ್ ವರಿ, ಐ ಯು ವೆಜಿಟೇರಿಯನ್ ಬಂದೆ. ಬಿಕಾಸ್ ಇದರಲ್ಲಿ ಎಲ್ಲ ಫ್ರೆಂಚಲ್ಲಿ ಬರ್ತಿದ್ದಾರೆ, ನಮ್ಗೆ ಅರ್ಥ ಆಗುತ್ತೆ ಫ್ರೆಂಚು. ಸರಿ, ಹಾಕೊಂಡು ತಿನ್ನೋಣ. ಫುಲ್ ಪ್ಯೂರ್ ವೆಜ್ ಇಲ್ಲಿ ಪ್ಯೂರ್ ವೆಜ್, ಫ್ರೂಟ್ಸ್, ನೋ ಡೌಟ್ ಪ್ಯೂರ್ ವೆಜ್. ಸಾರಿ, ಕ್ಯಾಮ್ರಾ ಶೇಕ್ ಆಗ್ತಾಯಿದೆ. ಐ ಆಮ್ ಜಸ್ಟ್ ಲಾಫಿಂಗ್ ಕಂಟಿನ್ಯೂಸ್ಲಿ. ನನ್ನ ಅವಸ್ಥೆ ನೋಡ್ತಾ ಗಂಟ್ಲಂತ ಹೋಗಿದೆ. ಪ್ಲೀಸ್ ಗಿವ್ ಮಿ ಅ ಟ್ಯಾಬ್ಲೆಟ್ ದೀಪು. ಇವಾಗಲೇ ಕೊಡ್ತೀನಿ. ತಿಂಡಿ ತಿಂದು ಬಿಸಿ ನೀರಲ್ಲಿ ಸ್ನಾನ ಮಾಡಿ ಒಂಚೂರು ಮೂಡಿಲ್ಲ, ಬಿಕಾಸ್ ಆಬ್ವಿಯಸ್ಲಿ ಹುಷಾರಿಲ್ಲ ಅಲ್ಲ. ತುಂಬ ವೀಕ್ನೆಸ್ ಅನ್ನಿಸ್ತಾ ಇದೆ. ಬಟ್ ಐ ನೀಡ್ ಟು ಗೆಟ್ ರೆಡಿ. ಇವಾಗ ಹೋಗಲೇಬೇಕು. We are going to a secret place. So
ಬಿಸಿಲು ಜಾಸ್ತಿ ಅಂದಮೇಲೆ ಕಾರ್ಮೆಸಿ ಅವರ ರೋಲ್ ಆನ್ ಲಾರಿಯಲ್ ಅವ್ರದ್ದು ಈ ಒಂದು ಸಿರಮ್ ನೋಡಿ 15 ml ಇಷ್ಟು ಚಿಕ್ಕದು, ಬಟ್ ಇನ್ನು ಸ್ವಲ್ಪ ಇದೆ ಅಷ್ಟೇ. ಬಿಕಾಸ್ ನಾನು ಪ್ರತಿ ಸತಿ ಯೂಸ್ ಮಾಡ್ತೀನಿ. ಸ್ಕಿನ್ನ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ನನಗಿಲ್ಲಿ ವೈಟ್ ಪ್ಯಾಚಸ್ ಇತ್ತು ಡ್ರೈನೆಸ್ದು, ಅದೆಲ್ಲ ಹೋಗಿದೆ. ಏನು ಬೇಕು ಸಾಯಿಟ್ರಿಗೆ. ಮಾಯ್ಶ್ಚರೈಸರ್ಗೆ ನಾನು ಇದನ್ನು ಹಚ್ತಾ ಇದ್ದೀನಿ, ನ್ಯೂಟ್ರಿಡರ್ಮ್ ಅವ್ರದ್ದು. ದೀಪು ಅವರು ಅದನ್ನೇ ಯೂಸ್ ಮಾಡಿದ್ರು. ಬೋತ್ ಮೆನ್ ಆ್ಯಂಡ್ ವುಮೆನ್ ಯೂಸ್ ಮಾಡ್ಬೋದು ಇದನ್ನು. ಸನ್ಸ್ಕ್ರೀನ್ಗೆ ನನ್ನ ಹತ್ರ 4 ಇದೆ. ಸೇಸಾಡರ್ಮ, ಬಯೋಟಿಕ್ ಅವ್ರದ್ದು, ಆಮೇಲೆ ಒಂದು ಯಾವುದಿದು ಸ್ವಿಸ್ ಬ್ರ್ಯಾಂಡಾ, ಇನ್ನೊಂದು ಸ್ವಿಸ್ ಬ್ರ್ಯಾಂಡ್ ಯಾವುದು, ಇದು ಫ್ರೆಂಚ್ ಬ್ರ್ಯಾಂಡ್. ಸೊ 4 ಇದೆ. ಬಟ್ ನಿಮಗೆ ಇಂಡಿಯಾದಲ್ಲಿ ಸಿಗೋದ್ರಲ್ಲಿ ಬಯೋಟಿಕ್ ಸಿಗುತ್ತೆ. ಸೊ ಯು ಕ್ಯಾನ್ ಬೈ ದಿಸ್ ಒನ್. ನಿಮಗೆ ಯಾವ್ದು ಬೇಕು, ದಿಸ್ ಒನ್ ಇಸ್ ಯೋರ್ಸ್. ಲಿಪ್ ಬಾಮ್ಗೆ ಬಾಡಿ ಶಾಪ್ ಅವರ ಲಿಪ್ ಬಟರ್ ಇವತ್ತು. ಬೇಸಿಕ್ ಸ್ಕಿನ್ ಕೇರ್ಗೆ ನಾನು ಯೂಸ್ ಮಾಡುವಂತಹ ಈ ಒಂದು ಪ್ರಾಡಕ್ಟ್ಸ್ ನಿಮಗೆ ಇಂಡಿಯಾದಲ್ಲೂ ಸಿಗುತ್ತೆ. ನ್ಯೂಟ್ರಿಡರ್ಮ್ ಮಾಯ್ಶ್ಚರೈಸರ್ ಆಗಿರ್ಬೋದು, ಲಾರಿಯಲ್ ಅವರ ಸಿರಮ್ ಆಗಿರ್ಬೋದು, ಬಯೋಟಿಕ್ ಅವರ ಸನ್ಸ್ಕ್ರೀನ್ ಆ್ಯಂಡ್ ಬಾಡಿ ಶಾಪ್ ಅವರ ಲಿಪ್ ಬಟರ್, ಅದ್ರ ಜೊತೆಗೆ ಕಾಮಸಿ ಅವರ ರೋಲ್ ಆನ್. ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ಅಮೆಝಾನ್ ಲಿಂಕ್ ನಾನು ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಪ್ರತಿ ಸತಿ ಯೂಸ್ ಮಾಡ್ತೀನಿ. ಐ ಥಿಂಕ್ ಇದನ್ನು 10 ಸತಿ ಹೇಳಿದ್ದೀನಿ. ನಾನು ಸೇಮ್ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ತೀನಿ ಅದನ್ನೇ ನಿಮಗೆ ತೋರಿಸ್ತಾ ಇರೋದು. ತುಂಬ ಸತಿ ವಿಡಿಯೋ ನೋಡಿರೋರಿಗೆ ಗೊತ್ತಿದೆ ನನ್ನ ಮಾಮೂಲಿ ಪ್ರಾಡಕ್ಟ್ಸ್ ಅಂತ ಇವೆಲ್ಲ. ಸೊ ಚೆಕ್ ಇಟ್ ಔಟ್ ಇಫ್ ಯು ಇಂಟ್ರೆಸ್ಟೆಡ್. ನಾನು ಕ್ವಿಕ್ ಆಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಆಬ್ಸಲ್ಯೂಟ್ಲಿ ಝೀರೋ ಇಂಟ್ರೆಸ್ಟ್. ಕ್ಯಾನ್ ಐ ಗೆಟ್ ಸಮ್ ಟ್ಯಾಬ್ಲೆಟ್? ಹಾಗೆ ಒಂದು ಹೇಳಬೇಕು ಅಂತ ಅನ್ನಿಸ್ತು. ವಾರ ಇಡೀ ದೀಪು ಅವ್ರು ಕೆಲಸ ಮಾಡಬೇಕಾದ್ರೆ ಕೆಲ್ಸಕ್ಕೆ ಹೋಗೋದು, ರಾತ್ರಿ ಬಂದಾಗ ಸುಸ್ತಾಗಿರ್ತಾರೆ. ಸೊ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಇನ್ನು ನಮಗೂ ಹಾಗೆ ಮನೆ ಕೆಲಸ ಇರುತ್ತೆ, ನಮ್ಮದೇ ಬೇರೆ ಏನೇನೋ ಇರುತ್ತೆ. ಸೊ ರಾತ್ರಿ ಬಂದಾಗ ನಮಗೂ ಸುಸ್ತಾಗಿರುತ್ತೆ ಆ್ಯಂಡ್ ನೀಟಾಗಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಬಟ್ ಈ ಥರ ಎಲ್ಲಾದರೂ ಟ್ರಿಪ್ಗೆ ಹೋದಾಗ ಆ್ಯಸ್ ಅ ಕಪಲ್ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸರಿ, ಇವಾಗ ಉಳಿದಿರುವಂಥ ಎಲ್ಲ ಐಟಮ್ಸ್ನ ಫಟಾಫಟ್ ಪ್ಯಾಕಿಂಗ್ ಮಾಡೋಣ. ಬಿಕಾಸ್ ವಿ ಹ್ಯಾವ್ ಟು ಲೀವ್ ದ ರೂಮ್. ಚೆಕ್ಔಟ್ ಪ್ರಾಸೆಸ್ ಕಂಪ್ಲೀಟ್ ಆಗಬೇಕು. ಆಲ್ ರೈಟ್, ನೋಡಿದ್ರಲ್ಲ, ಇವಾಗ ಪ್ಯಾಕಿಂಗ್ ನಡೀತಾ ಇದೆ. ವಿಚ್ ಮೀನ್ಸ್ ನಾವು ಹೊರಡಬೇಕು ಇಲ್ಲಿಂದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿ ಆರ್ ಗೋಯಿಂಗ್ ಟು ಅ ಸೀಕ್ರೆಟ್ ಪ್ಲೇಸ್. ಅದೇನು ಎತ್ತ ಅಂತ ನಿಮಗೂ ತಿಳಿಸ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಎಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಐ ಆಮ್ ರಿಯಲಿ ಸಾರಿ ಫಾರ್ ಸಚ್ ಲೋ ಎನರ್ಜಿ. ಐ ಹೋಪ್ ನೆಕ್ಸ್ಟ್ ವ್ಲಾಗಲ್ಲಿ ಐ ಫೀಲ್ ಬೆಟರ್. ಬಾಯ್.